ಉಳ್ಳಾಲ ಕೊರಗಜ್ಜನಕಟ್ಟಿಯ ಹುಂಡಿಯಲ್ಲಿ ವಿಕೃತ ಮನಸ್ಸಿನವರು ಬೇಡದ ವಸ್ತುಗಳನ್ನು ಹಾಕಿ ಅಪವಿತ್ರ ಮಾಡಿ ಕ್ಷೇತ್ರದಲ್ಲಿ ಕೋಮು ಸೌಹಾರ್ದವನ್ನು ಹಾಳು ಮಾಡಲು ಪ್ರಯತ್ನಿಸಿದ ಆರೋಪಿಗಳನ್ನು ಶೀಘ್ರವೇ ಪತ್ತೆ ಹಚ್ಚಬೇಕೆಂದು ಆಗ್ರಹಿಸಿ ಮಂಗಳೂರು ವಿಧಾನಸಭಾ ಇಂಟಕ್ ವತಿಯಿಂದ ಉಳ್ಳಾಲ ಪೊಲೀಸ್ ಠಾಣೆಗೆ ಮನವಿಯನ್ನ ನೀಡಲಾಯಿತು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಇಂಟಕ್ ಅಧ್ಯಕ್ಷ ಹರೀಶ್ ರಾವ್ ಅವರು ಮಾತನಾಡಿ, ಮಂಗಳೂರು ಕ್ಷೇತ್ರ ಕೋಮು ಸೂಕ್ಷ್ಮ ಪ್ರದೇಶವಾಗಿದ್ದು ಇಲ್ಲಿಯ ಜನ ಬಹಳ ಅನ್ಯೋನ್ಯತೆಯಿಂದ ಜಾತಿ ಮತ ಪಂಥವಿಲ್ಲದೆ ಪ್ರೀತಿಯಿಂದ ಬಾಳುತ್ತಿದ್ದಾರೆ. ಸಮಾಜದ ಸಾಮರಸ್ಯಕ್ಕೆ ಶಾಂತಿಗೆ ಧಕ್ಕೆ ತರುವಂತಹ ಷಡ್ಯಂತ್ರವನ್ನ ಹೂಡಿಕೊಂಡು ಉಳ್ಳಾಲ ಕೊರಗಜ್ಜನಕಟ್ಟಿಯ ಹುಂಡಿಯಲ್ಲಿ ವಿಕೃತ ಮನಸ್ಸಿನವರು ಬೇಡದ ವಸ್ತುಗಳನ್ನು ಹಾಕಿ ಅಪವಿತ್ರ ಮಾಡಿ ಕ್ಷೇತ್ರದಲ್ಲಿ ಕೋಮು ಸೌಹಾರ್ದವನ್ನ ಹಾಳು ಮಾಡುವ ನಿಟ್ಟಿನಲ್ಲಿ ಕಿಡಿಗೇಡಿಗಳು ವಿಕೃತ ಭಾವನೆಯನ್ನ ಪ್ರದರ್ಶಿಸುತ್ತಿದ್ದಾರೆ. ಇದರಿಂದ ಸಹಸ್ರಾರು ಕೊರಗಜ್ಜ ಭಕ್ತರ ಮನಸ್ಸಿಗೆ ನೋವುಂಟು ಮಾಡಿದೆ ಎಂದು ಹೇಳಿದರು. ಈ ಶಾಂತಿಯುತವಾದ ಕ್ಷೇತ್ರವನ್ನು ಹಾಳು ಮಾಡಲಿಕ್ಕೆ 1-5% ಹುಡುಗರು, ಕೆಲವರು ಪುಂಡ ಪೂಕರಿಗಳು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಈಗ ನಾವು ಈಗಾಗಲೇ ಉಳ್ಳಾಲ ಠಾಣೆಗೂ ಕೂಡ ಮನವಿ ಸಲ್ಲಿಸಿ ಬಂದೆವು. ಆದಷ್ಟು ಬೇಗ ಈ ಯುವಕರನ್ನು ಟೀಮನ್ನು ಹಿಡಿಬೇಕು ಅಂತ ಅದಕ್ಕೆ ಇವರು ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಕೆಲವೇ ದಿನಗಳಲ್ಲಿ ಹಿಡಿತಾರೆ ಎಂದು ಹೇಳಿದ್ದಾರೆ. ಇದು ನಮ್ಮ ಕ್ಷೇತ್ರದ ಶಾಸಕರಾದ ಯು ಟಿ ಖಾದರ್ ಅವರು ಅವರಿಗೆ ಎಲ್ಲ ಧರ್ಮವೂ ಕೂಡ ಬೇಕು. ಅವರು ಹಿಂದೂ ಧರ್ಮದ ಕಾರ್ಯಕ್ರಮ ಇರಲಿ, ಮುಸ್ಲಿಂ ಧರ್ಮದ ಕಾರ್ಯಕ್ರಮ ಇರಲಿ, ಕ್ರಿಶ್ಚಿಯನ್ ಧರ್ಮದ ಕಾರ್ಯಕ್ರಮ ಇರಲಿ, ಇಲ್ಲಿ ಎಲ್ಲರನ್ನು ಸೌಹಾರ್ದಯುತವಾಗಿ ಕೊಂಡೋಗುವಂಥ ಒಬ್ಬರು ಶಾಸಕರಿದ್ದಾರೆ. ಇವರ ಈಗ ನಮಗೆ ನೋಡುವಾಗ ಹೇಗೆ ಕಾಣ್ತಾ ಉಂಟಂದರೆ, ಇವರ ಹೆಸರು ಹಾಳು ಮಾಡಬೇಕಂತ ಉದ್ದೇಶದಿಂದ ಯಾವುದೋ ಒಂದು ಪುಂಡ ಪೋಖರಿಗಳು ಇಂಥ ಕೆಲಸವನ್ನು ಮಾಡಿ ಧರ್ಮಗಳ ಬಗ್ಗೆ ವಿಭಜನೆ ಮಾಡ್ತಾ ಇದ್ದಾರೆ. ಕೊರಗಜ್ಜ ಭಕ್ತ ರೋಹಿತ್ ಉಳ್ಳಾಲಪುರ ಮಾತನಾಡಿ, ಉಳ್ಳಾಲದ ಪವಿತ್ರ ಕ್ಷೇತ್ರವಾದ ಕೊರಗಜ್ಜ ಗುಳಿಗದ್ದೆ ಕ್ಷೇತ್ರಕ್ಕೆ ಅಪಮಾನ ಮಾಡಿದ ದುಷ್ಕರ್ಮಿಗಳನ್ನ ಕೊರಗಜ್ಜನ ಮೂರನೇ ಕಣ್ಣು ಎಂಬ ದೃಷ್ಟಿಯಿಂದ ಹಿಡಿಯುತ್ತಾರೆ. ಜನರು ಭಕ್ತರು ತಮ್ಮ ಕಷ್ಟವನ್ನ ತಿಳಿಸಿ ಈ ಹುಂಡಿಗೆ ಹಣವನ್ನ ಹಾಕ್ತಾರೆ. ಆದರೆ ಇದಕ್ಕೆ ಅವಮಾನ ಮಾಡಿದ ದುಷ್ಕರ್ಮಿಗಳನ್ನ ಖಂಡಿತವಾಗಿಯೂ ಹಿಡಿಯುತ್ತಾರೆ ಎಂದರು. ಪೂರ ಲೊಂಜಿ ಉಂಡು ಐನ್ ಅಂಚ ಬಂಡದ ಒಂಜಿ ಜಾತಿ ನ್ಯಾನ್ ಖಂಡಿತವಾದ ಪನಿಯರ್ ತಯಾರಜ್ಜಿ ನೆಟ್ ಏರೆಲ್ಲ ಬಂಡ್ರೆ ಅಪ್ಪಜಿ ನೆನ ಪನ್ಪಿನೇರಿಂದ ಕೇಂಡ ಹೊರಗಜ್ಜೆ ಬಂತೇರು ಹೊರಗಜ್ಜೆ ತೀರ್ಮಾನ ಕೊರ್ಪೇರು ಖಂಡಿತವಾದಲ ಆ ದೇವೇರ ದುಪ್ಪುನಂಚಿನ ಪರಮಾತ್ಮೆ ಹೊರಗಜ್ಜೆ ಬೇಕಾಗಲಿ ಶಿಕ್ಷಕರು ಪ್ರತಿಯೊರಿನ ಸಹಬಾಳ್ವೆನ ಒವ್ವೇ ರೀತಿಯ ಒರಿಯನ್ ಸಂಶಯಾಸ್ಪದ ತೂಪಿನಂಚಿನ ಖಂಡಿತವಾದ ಬದುಕನ್ನು ಕೊರಂದೆ ಹೊರಲೋಡು ಬದುಕಿಗೆ ರೀತಿ ಬಂಗಾರದಂಚಿನ ತೀರ್ಮಾನ ಕೊರಡು ಬಂಪಿನ ನಾನು ಪ್ರಾರ್ಥನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಯೂತ್ ಇಂಟಕ್ ಅಧ್ಯಕ್ಷ ಸಿದ್ದಿಕ್ ಹಸನ್, ಉಳ್ಳಾಲ ಕೊರಗಜ್ಜ ಗುಳಿಗಜ್ಜ ಸಮಿತಿ ಅಧ್ಯಕ್ಷ ಸುನಿಲ್, ಯುವ ಇಂಟಕ್ ನಾಯಕರಾದ ದೀಕ್ಷಿತ್ ವಿ ಶೆಟ್ಟಿ, ಸಿರಾಜುದ್ದೀನ್, ಮುನೀರ್ ಬಾವಾ, ಭಾಸ್ಕರ್ ಮಠ್ಯಾರ್, ಅಬ್ದುಲ್ ಅಜೀಜ್ ಹಕ್ ಮೊದಲಾದವರು ಹಾಜರಿದ್ದರು.